हरिः ओं गुरुब्रह्मा गुरुर्विष्णु गुरुदेवो महेश्वरः गुरुस्साक्षात् परब्रह्म तस्मै श्रीगुरुवे नमः। गुरुवे सर्वविद्यानां विषये गुरोगिणां निधिये सर्वविद्यानां दक्षिणामूर्तिये नमः। ಓಂ ಈ ದಿನ ಮಕರ ಸಂಕ್ರಾಂತಿ ಒಳ್ಳೆ ದಿನ. ಇವತ್ತು ಎಲ್ಲ ಶುಭ ಕಾರ್ಯಗಳು ನಮ್ಮ ಜನಗಳಿಗೆಲ್ಲ ನಡೀಲಿ ಅನ್ನೋ ಒಂದು ಅಭ್ಯಾಸದಿಂದ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಯೂಟ್ಯೂಬ್ನಲ್ಲಿ ಹೇಳಬೇಕು ಅಂದರೆ ಶನಿ ಮಹಾತ್ಮನು ಕುಂಭರಾಶಿನಲ್ಲಿ ಶತಭಿಷ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾಯಿದ್ದಾನೆ. ವೃಷಭ ರಾಶಿಯವರು ಮನೆ ಕಟ್ಟೋದಕ್ಕೆ ಎಲ್ಲ ಏರ್ಪಾಟುಗಳು ಮಾಡ್ಕೋಬಹುದು. ಮೇಷರಾಶಿಯವ್ರಿಗೂ ಒಳ್ಳೆಯದಿದೆ. ಮೇಷ 11ನೇ ಮನೆಯಲ್ಲಿರೋದ್ರಿಂದ ಏನು ಅಂದರೆ ಬಾಧಕಾಧಿಪತಿ ಆಗ್ತಾನೆ. ಮೇಷರಾಶಿಯವ್ರಿಗೆ, ಮೇಷ ಲಗ್ನದವ್ರಿಗೆ ಬಾಧಕಾಧಿಪತಿ ಆಗ್ತಾನೆ. ಅದಕ್ಕೋಸ್ಕರ ಆ ಬಾಧಕಾಧಿಪತಿ ಆಗಿದ್ದರೆ ಮಧ್ಯದಲ್ಲಿ ಇರೋಂಥ ಇದಕ್ಕೆ ಯಾವುದಾದ್ರೂ ಒಂದು ಈಶ್ವರನ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಒಂದು ಪೂಜೆ ಸಂಕಲ್ಪ ಮಾಡಿಸಿ ಅಥವಾ ಅಭಿಷೇಕ ಮಾಡಿಸಿ ರುದ್ರಕ್ರಮಾರ್ಚನೆ ಬಿಲ್ಪತ್ರೆಯಿಂದ ಮಾಡಿಸಿ ಒಳ್ಳೆಯದಾಗುತ್ತೆ. ನಿಮ್ಗೆ ಬರೋ ದುಡ್ಡೆಲ್ಲ ವಾಪಸ್ ಬರುತ್ತೆ. ನಿಮಗೆ ಯಾವ್ಯಾವುದೋ ಯೋಚನೆಗಳಲ್ಲಿ ದುಡ್ಡು ಬರಬೇಕು ಅಂತ ಇದ್ದೀರಿ, ಆ ದುಡ್ಡೆಲ್ಲ ಖಂಡಿತ ವಾಪಸ್ ಬರುತ್ತೆ. ಜೊತೆಗೆ ಗುರು ಫೆಬ್ರವರಿನಿಂದ ಹಿಡಿದು ಮೇ ತಿಂಗಳ 1ನೇ ತಾರೀಕು ನಿಮ್ಮ ರಾಶಿನಿಂದ ಮುಂದಕ್ಕೆ ವೃಷಭ ರಾಶಿಗೆ ಹೋಗ್ತಾನೆ. ಆ ವೃಷಭ ರಾಶಿಗೆ ಹೋದಾಗ ಕೂಡ ಆ ಶನಿ ಮಹಾತ್ಮನಿಂದ ಮತ್ತು ಗುರುನಿಂದ ಎರಡೂ ಸೇರಿ ನಿಮ್ಗೆ ಆ ದುಡ್ಡು ವಾಪಸ್ ಬರುವಂಥದ್ದು ಖಂಡಿತ ಇರುತ್ತೆ. ಇನ್ನು ಮಿಥುನ ರಾಶಿಯವ್ರಿಗೂ ಶನಿ ಒಳ್ಳೆಯದು ಮಾಡ್ತಾನೆ. 4ನೇ ಮನೆಯಲ್ಲಿ ಇರ್ತಾನೆ. ಆದ್ದರಿಂದ ನೀವು ಯಾವುದಾದ್ರೂ ಕೆಲಸಗಳು ಮಾಡೋ ಇದ್ದಿದ್ದರೆ ಅಂಥದ್ರಲ್ಲಿ ವೆಹಿಕಲ್ಸ್ ತಗೊಳ್ಳೋಂಗಿದ್ರೆ ಅಥವಾ ಮಕ್ಕಳು ಓದೋ ಅಂಥ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗುತ್ತೆ. ಇನ್ನು ಕಟಕ ರಾಶಿಯವ್ರಿಗೆ ಈ ಯಾವಾಗ ಅಂದರೆ ಅದೇನದು ಮಾರ್ಚ್ ತಿಂಗಳಾಗ್ಬಿಟ್ರೆ ಸ್ವಲ್ಪ ಗುರು ಮೇ ತಿಂಗಳಲ್ಲಿ ಬರೋದ್ರಿಂದ ಆ ಮೇ ತಿಂಗಳೊಳಗಾಗಿ ಗುರು ಬಂದೋದ್ರಿಂದ ಎಲ್ಲ ಒಳ್ಳೆಯದಾಗಿ ಕಟಕ ರಾಶಿಯವ್ರಿಗೆ ಧನಧಾನ್ಯಗಳೆಲ್ಲ ಸಮೃದ್ಧಿಯಾಗುತ್ತೆ. ದಿನ ಬರುವಂಥ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಇದ್ದಂಥಗೆಲ್ಲ ಈ ಸಲ ಅಡಚಣೆ ಎಲ್ಲ ಒಂದು ವರ್ಷದ ಸುಮಾರು ಇದರಲ್ಲಿ ಅಡಚಣೆಗಳು ಕಡಿಮೆ ಆಗುತ್ತೆ. ಸಿಂಹರಾಶಿಯವ್ರಿಗೆ ಗುರು ಚೆನ್ನಾಗಿ ಬರ್ತಾನೆ. ಆದ್ದರಿಂದ ಮನೆ ಕಟ್ಟೋರು, ವ್ಯವಹಾರದಲ್ಲಿರೋರು, ರಾಜಕೀಯದಲ್ಲಿ ಹೋಗೋರು ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ. ಇಂಥದ್ದು ಮಿಥುನ ರಾಶಿಯವ್ರಿಗಾಯಿತು, ಸಿಂಹರಾಶಿಯವ್ರಾಯಿತು. ಕನ್ಯಾ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ ಯಾವ ರಾಶಿನವರು ಭಯ ಬೀಳಬೇಕಾದ್ದೇನಿರೋಲ್ಲ. ಏಕೆಂದರೆ ಎಲ್ಲ ರಾಶಿಗಳಿಗೂ ಪರಮಾತ್ಮ ಚೆನ್ನಾಗಿ ಮಾಡ್ತಾನೆ. ಆದರೆ ನಾವು ಕಷ್ಟ ಬಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲೂ ಮಾಡ್ಕೋಬೇಕೇ ವಿನಃ ಯಾವುದೇ ಗ್ರಹ ನಮಗೆ ದುಡ್ಡು ಕೊಡೋದಿಲ್ಲ. ಕನ್ಯಾ ರಾಶಿಗೆ 6ನೇ ಮನೆಯಲ್ಲಿರೋದ್ರಿಂದ ಹೆಲ್ತ್ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಹೆಲ್ತು ಏನಾದರೂ ಹೆಚ್ಚು ಕಮ್ಮಿ BP ಇರೋರು ಸ್ವಲ್ಪ ಚೆಕಪ್ ಮಾಡಿಸ್ಕೋಬೇಕು. ಇನ್ನು ಗುರು ಶನಿ ಇರೋದ್ರಿಂದ ಗುರು ಚೆನ್ನಾಗಿರ್ತಾನೆ. ತುಲಾರಾಶಿಯವ್ರಿಗೆ 4ಥ ಸ್ಥಾನದಲ್ಲಿ ಬರ್ತಾನೆ, ಪಂಚಮ ಸ್ಥಾನದಲ್ಲಿ. ಮಕ್ಕಳು ಸ್ವಲ್ಪ ನಿಧಾನವಾಗಿ ಆಗುವಂಥ ಅವ್ರಿಗೆ ಈ ಸಲ ಮಕ್ಕಳಾಗುವಂಥ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ವಿದ್ಯಾಭ್ಯಾಸದವ್ರಿಗೆ ಅನುಕೂಲ ಇರುತ್ತೆ. ನಿದ್ದೆ ಜಾಸ್ತಿ ಹೋಗಬೇಡಿ ಮಕ್ಕಳು. ವಿದ್ಯಾಭ್ಯಾಸ SSLC ಇವರೆಲ್ಲ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಮಾಡ್ಕೋಬೇಕು. ಹೀಗೆ ಹೇಳ್ತಾ ತುಲಾರಾಶಿಯವ್ರನ್ನಿಂದ ಬಿಟ್ಟಿದ್ದೀವಿ. ನೆಕ್ಸ್ಟ್ ಎಲ್ಲ ತುಲಾರಾಶಿನಿಂದ ಮುಂದಕ್ಕೆ ನಾನು ಹೇಳ್ತೀನಿ. ಇವತ್ತಿಗೆ ಇವಷ್ಟು ಸಾಕು ಅಂತ ಹೇಳಿಬಿಟ್ಟು ಭಗವಂತನಲ್ಲಿ ನಾನೆಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ರಾಶಿಯವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಇದಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್.